तमोबलिं वैश्रवणाय कुर्मः समेकामान् कामकामाय वश्यं कामेश्वरो वैश्रवणो दधातु कुबेराय वैश्रवणाय महाराजाय नमः परिजात्यानन्तराजाय सर्वस्तोमोतिरात्तमुत्तमः सर्वस्याप्त्यै सर्वस्य जित्यै सर्वमेव वेदाप्नोति सर्वं जयते ॐ स्वस्ति स्वस्ति प्रजाभ्यः परिपालयन्तां न्यायेन मार्गेण महिषाः ಯಾವ ಈ ಕಜ್ಕೆ ಕ್ಷೇತ್ರ ಶ್ರೀ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ಆದಿ ಶಂಕರಾಚಾರ್ಯರು ಪದಾರ್ಪಣೆ ಮಾಡಿರ್ತಕ್ಕಂಥ ಈ ಪವಿತ್ರ ನೆಲದಲ್ಲಿ ನಮ್ಮ ಈ ಕ್ರೋಧಿನಾಮ ಸಂವತ್ಸರದ 42ನೇ ಚಾತುರ್ಮಾಸ್ಯದ ಅಂಗವಾಗಿ ಈ ಮುಂದೆ ಬರತಕ್ಕಂಥ ಯಾವ ಕೃಷ್ಣಾಷ್ಟಮಿಯ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅಷ್ಟಯಜ್ಞಗಳನ್ನು ಇಟ್ಕೊಂಡು ಅಷ್ಟಯಜ್ಞ ಸಮುಚ್ಚಯ ಸಮರ್ಪಣಾ ಕಾರ್ಯಕ್ರಮ ಅಂತಕ್ಕಂಥದ್ದಾಗಿಟ್ಕೊಂಡು 8 ಯಜ್ಞಗಳನ್ನು ಇಟ್ಕೊಂಡು ಒಂದು ವಿಶೇಷ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದಿದೆ. ಈ ಒಂದು ಯಜ್ಞ ಕೈಂಕರ್ಯದಲ್ಲಿ ಎಲ್ಲ ಭಕ್ತಾದಿಗಳು ಆಗಮಿಸಿ ಆ ಒಂದು ಯಜ್ಞದ ಫಲವನ್ನು ಅದರ ಜೊತೆಯಲ್ಲಿ ದೇವಿಯ ಅನುಗ್ರಹ ಹಾಗೂ ಗುರುವರಿಯರ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗ್ತೀರಿ ಅಂತಕ್ಕಂಥದ್ದಾಗಿ ಆಶಿಸಿ ಎಲ್ಲರಿಗೆ ಸನ್ಮಾನಗಳಾಗಲಿ ಅಂತ ಹೇಳಿ ಪ್ರಾರ್ಥಿಸಿ ಹಾರೈಸ್ತೇವೆ. ಶುಭ